ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ, ಕರಾವಳಿ ಕರ್ನಾಟಕದ ನಾಡಿಮಿಡಿತ. ನಮಸ್ಕಾರಗಳು. ನಾನು ಡಾಕ್ಟರ್ ಎ ವೀಣಾ ಶೆಟ್ಟಿ, ರಿಸರ್ಚ್ ಕೋಆರ್ಡಿನೇಟರ್, ನುಕ್ಸ್ಟ್ರಮ್ ಸೆಂಟರ್ ಅಂದರೆ ನಿಟ್ಟೆ ಯೂನಿವರ್ಸಿಟಿ ಸೆಂಟರ್ ಫಾರ್ ರೀಜನರೇಟಿವ್ ಮೆಡಿಸಿನ್. ಇದರ ಪರವಾಗಿ ಇಲ್ಲಿ ವಿಶೇಷವಾಗಿ ಹೇಳುವುದೇನೆಂದರೆ, ಈ ಸೆಂಟರು 2013ನೇ ಇಸ್ವಿ ಅಕ್ಟೋಬರಲ್ಲಿ ನಮ್ಮ ಕ್ಯಾಂಟರ್ಬರಿ ಕ್ರೈಸ್ಟ್ ಯೂನಿವರ್ಸಿಟಿ ಕೆಂಟ್ UK ಮತ್ತು ಕ್ಯಾಥಲಿಕ್ ಯೂನಿವರ್ಸಿಟಿ ಸೋಲ್ ಸೌತ್ ಕೊರಿಯಾ ಇವರ ಒಡಂಬಡಿಕೆಯೊಂದಿಗೆ ಪ್ರಾರಂಭಿಸಲಾಗಿದೆ. ಸ್ಟೆಮ್ ಸೆಲ್ ಅಥವಾ ಆಕರ ಕೋಶಗಳು ವೈದ್ಯಕೀಯ ಚಿಕಿತ್ಸೆಯಲ್ಲಿ ಅತ್ಯಂತ ಮಹತ್ವದ ಸ್ಥಾನ ಪಡೆದಿದೆ. ಇಲ್ಲಿ ಕೂಡ ನಾವು ಈ ಸಂಶೋಧನೆಯನ್ನು ಮುಂದುವರಿಸಿದ್ದು, ಈ ಸಂಶೋಧನೆಯ ಏರಿಯಾಸ್ ಅಂತ ಹೇಳಿದರೆ ನಾವು ದಂತ ವೈದ್ಯಕೀಯದಲ್ಲಿ ಮತ್ತು ವೈದ್ಯಕೀಯ ಕ್ಷೇತ್ರದಲ್ಲಿ ಕೂಡ ಡರ್ಮಟಾಲಜಿ, ಆರ್ಥೋಪೆಡಿಕ್ಸ್ ಅಂತೆ ನಮ್ಮ ENT ಡಿಪಾರ್ಟ್ಮೆಂಟ್ನವರೊಟ್ಟಿಗೆ ಸಂಯೋಜನೆ ಮಾಡಿಕೊಂಡು ವಿಶೇಷವಾಗಿ ಬೇಸಿಕ್ ಕ್ಯಾರೆಕ್ಟರೈಸೇಷನ್ ಮತ್ತು ಅಂತ ಹೇಳಿದರೆ ನಾವು ರಿಸರ್ಚ್ ಡೇಟಾ ಆನ್ ಡೆವಲಪಿಂಗ್ ದ ಸೆಲ್ ಲೈನ್ಸ್, ಅದರದ್ದು ಬಯಾಲಜಿಕಲ್ ಪ್ರಾಪರ್ಟೀಸ್, ಡಿಫರೆನ್ಷಿಯೇಷನ್ ಅಂತೂ ಇದೆಲ್ಲ ಮಾಡಿಕೊಂಡೀಗ ನಾವು ಒಂದು ಲಾಸ್ಟ್ 5 years ನಾವು ಒಂದು ಹಂತಕ್ಕೆ ಬಂದಿದ್ದೇವೆ. ನಮ್ಮ ನೆಕ್ಸ್ಟ್ ಲೆವೆಲ್ ಅಂತ ಹೇಳಿದರೆ ರಿಸರ್ಚಲ್ಲಿ ಮುಂದುವರಿಸುವುದು ಒಂದು ಕ್ರಮವಾದರೆ, ಇನ್ನೊಂದು ಕಡೆಯಿಂದ ನಾವು ಇದನ್ನು ಟ್ರಾನ್ಸ್ಲೇಷನಲ್ ರಿಸರ್ಚಿಗೆ ನಾವು ಕೇಂದ್ರ ಸರ್ಕಾರ ಅಂತ ಹೇಳಿದರೆ ನಮ್ಮ ICMR DBT ಅವರ ಗೈಡ್ಲೈನ್ಸ್ ಪ್ರಕಾರ ಇದು ಲ್ಯಾಬನ್ನು ನಾವು ಸ್ಥಾಪಿಸಿದ್ದೇವೆ. ಅದನ್ನು ನಾವೀಗ ಅವರ ಗೈಡ್ಲೈನ್ಸ್ ಪ್ರಕಾರ ನಾವು ನಡೆದುಕೊಂಡು ಹೋಗ್ತಾ ಇದ್ದೇವೆ. ಅದರ ಪ್ರಕಾರ ನಮ್ಮ ಸಂಶೋಧನೆಯು ಒಂದು ಹಂತದಲ್ಲಿ ತಲುಪಿದ್ದು, ನಾವು ಇದರ ಪಬ್ಲಿಕೇಶನ್ಸ್, ನಮ್ಮ ಡೇಟಾದ ಪಬ್ಲಿಕೇಶನ್ಸ್ ಹಂತಕ್ಕೆ ಬಂದಿದ್ದೇವೆ. ಇನ್ನು ಮುಂದಕ್ಕೆ ಈ ಸಂಸ್ಥೆಯಲ್ಲಿ ನಮ್ಮ ಸೀನಿಯರ್ ಪ್ರೊಫೆಸರ್ ಡಾಕ್ಟರ್ ಮೋಹನ್ ಕುಮಾರ್ ಅವರು ಈ ಸ್ಟೆಮ್ ಸೆಲ್ ಸೆಂಟರಿನ ಅತ್ಯಂತ ನಿಪುಣ ವಿಜ್ಞಾನಿ. ಅವರು ತಮ್ಮ ಕೊರಿಯಾದಲ್ಲಿ ಮತ್ತು ಕೆನಡಾದಲ್ಲಿ ಇದರ ಪೋಸ್ಟ್ ಡಾಕ್ಟ್ರಲ್ ರಿಸರ್ಚನ್ನು ಮಾಡಿ ಅದರಲ್ಲೇ ಸ್ಟೆಮ್ ಸೆಲ್ ವಿಷಯದಲ್ಲೇ ತುಂಬ ನಿಪುಣರಾಗಿದ್ದು, ಆ ಲೈನಲ್ಲಿ ಅವರು ವಿಶೇಷವಾದ ಅನುಭವವನ್ನು ಪಡೆದಿದ್ದು, ಈ ಸೆಂಟರ್ನಲ್ಲಿರುವ ವಿಶೇಷವಾಗಿ ನಮ್ಮ ಲ್ಯಾಬ್ ಫೆಸಿಲಿಟೀಸು ಮತ್ತು ಎಕ್ವಿಪ್ಮೆಂಟ್ಸು ಮತ್ತು ನಮ್ಮಲ್ಲಿ ನಡೆಯುತ್ತಿರುವ ಸಂಶೋಧನೆಯ ಏರಿಯಾಸ್ ಅದನ್ನೆಲ್ಲ ನಾವು ಈಗ ನಮಗೆ ಹೇಳಲಿದ್ದಾರೆ ಡಾಕ್ಟರ್ ಬಿ ಮೋಹನ್ ಕುಮಾರ್. ನಮಸ್ತೆ, ನಾನು ಡಾಕ್ಟರ್ ಬಿ ಮೋಹನ್ ಕುಮಾರ್, ನಿಟ್ಟೆ ಯೂನಿವರ್ಸಿಟಿ ಸೆಂಟರ್ ಫಾರ್ ಸ್ಟೆಮ್ ಸೆಲ್ ರಿಸರ್ಚ್ ಆ್ಯಂಡ್ ರಿಜನರೇಟಿವ್ ಮೆಡಿಸಿನ್ ಈ ಸಂಸ್ಥೆಯಲ್ಲಿ ಸಹಪ್ರಾಧ್ಯಾಪಕನಾಗಿ ಕೆಲಸ ಮಾಡ್ತಾ ಇದ್ದೇನೆ. ಈಗಾಗಲೇ ನಮ್ಮ ಸಂಶೋಧನಾ ಸಂಯೋಜಕರಾದಂಥ ಡಾಕ್ಟರ್ ಎ ವೀಣಾ ಶೆಟ್ಟಿ ಮೇಡಮ್ ತಿಳಿಸಿದಂತೆ ಇದನ್ನು 2013ರಲ್ಲಿ ಪ್ರಾರಂಭಿಸಲಾಗಿತ್ತು. 2015 ತನಕ ನಾವು ಒಂದು ಸೆಂಟರ್ನ ಸಂಸ್ಥೆಯ ಲ್ಯಾಬ್ ಎಸ್ಟಾಬ್ಲಿಷ್ಮೆಂಟ್ ಅಂತ ಏನು ಹೇಳ್ತೇವೆ, ಅದಕ್ಕೆ ಬೇಕಾದಂಥ ಸೈಂಟಿಫಿಕ್ ಎಕ್ವಿಪ್ಮೆಂಟ್ಸ್ ಐಟಮ್ಸ್ಗಳನ್ನು ನಾವು ತೆಗೆದುಕೊಂಡು ಈ ಸಂಶೋಧನಾ ಕ್ರಿಯೆಗಳಿಗೆ ಅಥವಾ ಕಾರ್ಯಗಳಿಗೆ ಏನೆಲ್ಲ ಬೇಕು ಅದನ್ನೆಲ್ಲ 2015 ತನಕ ಅದನ್ನು ಮಾಡಿ ನಂತರ ಸಂಶೋಧನಾ ಪ್ರಾಜೆಕ್ಟ್ಗಳನ್ನು ಶುರು ಮಾಡಿದ್ದೇವೆ. ತಮಗೆಲ್ಲ ಗೊತ್ತಿರ್ಬೋದು, ಇತ್ತೀಚೆಗೆ ವೈದ್ಯಕೀಯ ರಂಗದಲ್ಲಿ ಈ ಸ್ಟೆಮ್ ಸೆಲ್ ಥೆರಪಿ, ನಾವು ಕನ್ನಡದಲ್ಲಿ ಹೇಳೋದಾದರೆ ಆಕರ ಜೀವಕೋಶಗಳ ಚಿಕಿತ್ಸಾ ವಿಧಾನ ಭಾಳಷ್ಟು ಪ್ರಾಮುಖ್ಯತೆಯನ್ನು ಪಡಿತಾ ಇದೆ. ನಮ್ಮ ಭಾರತದಲ್ಲೂ ಸಹ ಇದರ ಪ್ರಾಮುಖ್ಯತೆ ಅರಿವಾಗಿ ಇತ್ತೀಚೆಗಷ್ಟೇ ಈ ಒಂದು ಸಂಶೋಧನಾ ರಂಗದಲ್ಲಿ ಹೆಚ್ಚು ಹಣವನ್ನು ತೊಡಗಿಸ್ತಾ ಇದ್ದಾರೆ. ಯಾಕೆಂದರೆ ಮುಂದೆ ಬಹುಶಃ ಹಲವಾರು ಕಾಯಿಲೆಗಳಿಗೆ ಅಥವಾ ರೋಗಗಳಿಗೆ ಈ ಒಂದು ಆಕರ ಜೀವಕೋಶಗಳ ಚಿಕಿತ್ಸೆ ಬಹಳಷ್ಟು ಸಹಾಯವಾಗ್ತದೆ ಅಂತನ್ನೋ ಒಂದು ದೂರದೃಷ್ಟಿಯಿಂದ ಆಕರ ಜೀವಕೋಶಗಳು ಅಂತಂತಂದರೆ ಇವನ್ನು ನಾವು ಕನ್ನಡದಲ್ಲಿ ಕಾಂಡಕೋಶಗಳು ಅಥವಾ ಮೂಲಕೋಶಗಳು ಅಂತಂದು ಸಹ ಹೇಳ್ಬೋದು. ಅಂದರೆ ತಾಯಿ ಕೋಶ ಆ ಥರ. ಅಂದರೆ ಈ ಆಕರ ಜೀವಕೋಶಗಳಿಂದ ಪ್ರೌಢ ಜೀವಕೋಶಗಳು ಬೆಳವಣಿಗೆ ಹೊಂದುವಂಥದ್ದು ನಮ್ಮ ದೇಹದಲ್ಲಿ ಹುಟ್ಟಿನಿಂದ, ಅಂದರೆ ಅದು ಪ್ರಾರಂಭ ಹಂತದಿಂದ ಕೊನೆ ಹಂತವರೆಗೂ ಆಗುವಂಥ ಪ್ರಕ್ರಿಯೆ. ಈ ಸಂಶೋಧನೆ ಮಾಡೋದ್ರಿಂದ ಈ ಜೀವಕೋಶಗಳು ನಮಗೆ
ಈ ರೋಗಗಳ ಗುಣಲಕ್ಷಣಗಳನ್ನು ಮತ್ತು ಸ್ಥಿತಿಯನ್ನು ಅರ್ಥ ಮಾಡ್ಕೊಳ್ಳೋಕ್ಕೆ ಬಹಳ ಸಹಾಯ ಮಾಡುತ್ತೆ. ಅದು ಒಂದು ನಿಟ್ಟಿನಲ್ಲಿ. ಇನ್ನೊಂದು ರೀತಿಯಲ್ಲಿ ಈ ಮೂಲಕೋಶಗಳನ್ನು ಉಪಯೋಗಿಸ್ಕೊಂಡು ನಾವು ಹಲವಾರು ರೋಗಗಳಿಗೆ, ಉದಾಹರಣೆಯಾಗಿ ಈಗ ಆರ್ಥೋಪೆಡಿಕ್ಸ್ ವಿಭಾಗದಲ್ಲಿ ಸಂಧಿವಾತ ಆಗ್ಬೋದು, ಅಥವಾ ಡರ್ಮಟಾಲಜಿಯಲ್ಲಿ ಅನೇಕ ಚರ್ಮ ರೋಗಗಳಾಗ್ಬೋದು, ಅಥವಾ ರಕ್ತ ಸಂಬಂಧಿತ ಕಾಯಿಲೆಗಳಾಗ್ಬೋದು, ಇಂಥ ಹಲವಾರು ಕಾಯಿಲೆಗಳಿಗೆ ಪಾರ್ಕಿನ್ಸನ್ ಸಹ ಆಗ್ಬೋದು. ಆದರೆ ಎಲ್ಲವೂ ಸಂಶೋಧನಾ ಹಂತದಲ್ಲಿದೆ. ಆದರೆ ರಕ್ತ ಸಂಬಂಧಿ ಕಾಯಿಲೆಗಳೇನು ನಾವು ಕ್ಯಾನ್ಸರ್ ಹೇಳ್ತೀವಿ, ಅರ್ಬುದ ರೋಗ, ಅದಕ್ಕೆ ಈಗಾಗಲೇ ಕೆಲವು ಜೀವಕೋಶಗಳನ್ನು, ಆಕರ ಜೀವಕೋಶಗಳನ್ನು ಉಪಯೋಗಿಸಿ ಚಿಕಿತ್ಸೆಯನ್ನು ನಾವು ಈಗಾಗಲೇ ಮಾಡ್ತಾ ಇದ್ದೇವೆ. ಈ ಆಕರ ಜೀವಕೋಶಗಳಲ್ಲೂ ಸಹ ನಾವು ಹಲವಾರು ಹಂತಗಳಲ್ಲಿ ಈ ಆಕರ ಜೀವಕೋಶಗಳನ್ನು ನಮ್ಮ ದೇಹದಿಂದ ಸಂಗ್ರಹಿಸ್ಬೋದು. ಮೊದಲನೇದಾಗಿ ಭ್ರೂಣದ ಹಂತದಲ್ಲಿ ಅದನ್ನು ನಾವು ಎಂಬ್ರಿಯಾನಿಕ್ ಸ್ಟೆಮ್ ಸೆಲ್ ಅಂತ ಹೇಳ್ತೀವಿ. ನಂತರ ಶಿಶು ಫೀಟಸ್ ಬೆಳೆಯೋ ಹಂತದಲ್ಲಿ ನಾವು ಅದನ್ನು ಫೀಟಲ್ ಸ್ಟೆಮ್ ಸೆಲ್ಸ್ ಅಂತ ಹೇಳ್ತೀವಿ. ನಂತರ ಹೊಕ್ಕಳ ಬಳ್ಳಿ ರಕ್ತ, ಅಂಬ್ಲಿಕಲ್ ಕಾರ್ಡ್ ಬ್ಲಡ್ ಅಂತ ಏನು ಹೇಳ್ತೀವಿ, ಅದರಿಂದಲೂ ಸಹ ನಾವು ಅದನ್ನು ಆಕರ ಕೋಶಗಳನ್ನು ನಾವು ಸಂಗ್ರಹಿಸ್ಬೋದು. ನಂತರ ಪ್ರೌಢಾವಸ್ಥೆಯಲ್ಲಿ ಸಿಗುವಂಥ ಅಸ್ಥಿಮಜ್ಜೆ ಆಗ್ಬೋದು, ಬೋನ್ ಮ್ಯಾರೋ, ಸ್ಕಿನ್, ಅಡಿಪೋಸ್ ಟಿಶ್ಯೂ, ಈ ರೀತಿಯ ಹಲವಾರು ಅಂಗಾಂಶಗಳಿಂದ ನಾವು ಈ ಆಕರ ಕೋಶಗಳನ್ನು ಸಂಗ್ರಹಿಸಿ ಅದರ ಬಗ್ಗೆ ನಾವು ಸಂಶೋಧನೆಯನ್ನು ಕೈಗೊಳ್ತಾ ಇದ್ದೀವಿ ಈ ಸೆಂಟ್ರಲ್ಲಿ. ಒಂದು ಹಂತದಲ್ಲಿ ನಾವು ಅದರ ಗುಣಲಕ್ಷಣಗಳನ್ನು ಅರ್ಥಕೊಳ್ಳಲಿಕ್ಕೆ, ಯಾಕೆ ಅಂತಂದರೆ ಈ ಆಕರ ಕೋಶಗಳು ನಮಗೆ ನಮ್ಮ ಅಂಗ ಅಥವಾ ಅಂಗಾಂಶಗಳ ಥರನೂ ಅವು ವಿಸ್ತರಣೆ ಆಗ್ಬೋದು ಅಥವಾ ಬೇರ್ಪಡ್ಬೋದು. ಅದರ ಜೊತೆಗೆ ಅವುಗಳ ಇನ್ನೊಂದು ಮೂಲ ಪ್ರಾಪರ್ಟಿ ಏನಂತಂತಂದರೆ ಅದು ಟೆರಟೋಮಾ ಅಥವಾ ಕ್ಯಾನ್ಸರ್ ಟಿಶ್ಯೂ ಸಹ ಅದು ಫಾರ್ಮ್ ಆಗ್ಬೋದು. ಆ ಒಂದು ನಿಟ್ಟಿನಲ್ಲಿ ಸಂಶೋಧನೆ ಭಾಳಷ್ಟು ಅಗತ್ಯವಾಗಿದೆ. ಅದು ಒಂದು ನಿಟ್ಟಿನಲ್ಲಿ ಆಗ್ತಾಯಿದೆ. ಇನ್ನೊಂದು ಹಂತದಲ್ಲಿ ನಾವು ಈ ಪ್ರೌಢ ಅಂಗಾಂಶಗಳೇನಿದ್ದಾವೆ, ಅಸ್ಥಿ ಮಜ್ಜೆ ಅಥವಾ ಚರ್ಮ, ಈ ರೀತಿಯಿಂದ ಸಂಗ್ರಹಿಸಿದಂಥ ಪ್ರೌಢವಯಸ್ಕ ಅಂಗಾಂಶಗಳಿಂದ ತೆಗೆದುಕೊಂಡಂಥ ಆಕರಕೋಶಗಳು ಅದರಲ್ಲಿ ಅಷ್ಟೊಂದು ರಿಸ್ಕ್ ಇಲ್ಲದೆ ಇರೋದರಿಂದ ಅದರ ಗುಣಲಕ್ಷಣಗಳನ್ನು ನಾವು ಸಂಶೋಧನಾ ಹಂತದಲ್ಲಿ ತಿಳ್ಕೊಂಡು ಹೆಚ್ಚಿನ ಗುಣಮಟ್ಟದಲ್ಲಿ ಆ ಒಂದು ಜೀವಕೋಶಗಳನ್ನು ನಾವು ನಮ್ಮ ಲ್ಯಾಬಲ್ಲಿ ಪ್ರೊಡ್ಯೂಸ್ ಮಾಡಿ, ನಂತರ ಆ ಜೀವಕೋಶಗಳನ್ನು ಯಾವುದೇ ರೀತಿಯ ಅದು ಮೈಕ್ರೋಬಯಾಲಜಿಕಲ್ ಆಗಿರ್ಬೋದು ಅಥವಾ ಬೇರೆ ರೀತಿಯ ಟೆಸ್ಟ್ಗಳಲ್ಲಿ ಅದೆಲ್ಲ ನಾವು ನೆಗೆಟಿವ್ ಅಂತ ತೋರಿಸಿ ಅಥವಾ ನೆಗೆಟಿವ್ ಅಂತ ಕಂಡುಕೊಂಡು ನಂತರ ಆ ಜೀವಕೋಶಗಳನ್ನು ಮತ್ತೆ ದೇಹಕ್ಕೆ ಚಿಕಿತ್ಸೆಗೆ ಉಪಯೋಗಿಸುವಂಥದ್ದಕ್ಕೆ ಆಟೋಲಾಗಸ್ ಟ್ರಾನ್ಸ್ಪ್ಲಾಂಟೇಷನ್ ಅಂತ ಏನು ಹೇಳ್ತೀವಿ, ನಮ್ಮದೇ ಮೂಲ ಜೀವಕೋಶಗಳನ್ನು, ನಮ್ಮದೇ ಆಕರ ಜೀವಕೋಶಗಳನ್ನು ನಮ್ಮದೇ ಆದಂಥ ಕಾಯಿಲೆ ಅಥವಾ ಆರೋಗ್ಯಕ್ಕೆ ಸಂಬಂಧಿಸಿದಂಥ ಸ್ಥಿತಿಗಳಿಗೆ ಟ್ರೀಟ್ಮೆಂಟ್ ಪರ್ಪಸ್ಗೆ ಯೂಸ್ ಮಾಡೋವಂಥದ್ದಕ್ಕೆ ನಾವು ಟ್ರಾನ್ಸ್ಲೇಷನಲ್ ರಿಸರ್ಚ್ ಅಥವಾ ಕ್ಲಿನಿಕಲ್ ರಿಸರ್ಚ್ಗೆ ನಂತರ ಹಂತದಕ್ಕೆ ಹೋಗೋದಕ್ಕೆ ಈ ಒಂದು ಸೆಂಟರಲ್ಲಿ ನಮ್ಮ ಸದ್ಯದ ಕಾರ್ಯಸೂಚಿಯಾಗಿ ನಾವು ನಿರ್ವಹಿಸ್ತಾ ಇದ್ದೇವೆ. ಇದು ಒಂದು ಮನುಷ್ಯನ ಕ್ರೋಮೋಸೋಮ್ನ ಒಂದು ಕ್ಯಾರಿಯೋಟೈಪ್ ಅಂತ ಹೇಳ್ತಾರೆ. ಈ ಚಿತ್ರದಲ್ಲಿ ನಾವು ಕಾಣುವುದು ಒಂದು ನಾರ್ಮಲ್ ಮಹಿಳೆಯ ಕ್ಯಾರಿಯೋಟೈಪ್. ಅದಾಗೆ ಇನ್ನೊಂದು ಚಿತ್ರದಲ್ಲಿ ಇದು ಗಂಡಸಿನ ಕ್ಯಾರಿಯೋಟೈಪ್. ಇದರಲ್ಲಿ ಟೋಟಲ್ ಲೆಕ್ಕ ಮಾಡಿದರೆ 46 ವರ್ಣತಂತುಗಳಿದೆ, ಅಂದರೆ ಕ್ರೋಮೋಸೋಮ್ಗಳು. ಇದು ನಾರ್ಮಲ್. ನಾನೊಂದೆರಡು ಯಾವುದು ಅಬ್ನಾರ್ಮಲ್ ಇದನ್ನು ತೋರಿಸ್ತಾ ಇದ್ದೇನೆ. ಇದು ಒಂದು ಅಬ್ನಾರ್ಮಲ್ ಕೇಸ್. ಈ ಕೇಸ್ಗೆ ಡೌನ್ಸ್ ಸಿಂಡ್ರೋಮ್ ಅಂತಾರೆ. ಇದರಲ್ಲಿ ಏನಂದರೆ 21ನೇ ಕ್ರೋಮೋಸೋಮ್, ಅದರಲ್ಲಿ 3 ಇದೆ. ಸಾಧಾರಣ ಯಾವಾಗಲೂ 2 ಇರಬೇಕು, ಅದರಲ್ಲಿ 3 ಆಟೋಸೋಮ್ಸ್ ಇದೆ. ಸೊ ಇದರಿಂದಾಗಿ ಈ ವ್ಯಕ್ತಿಯು ಡೌನ್ ಸಿಂಡ್ರೋಮ್ ಅಂತ ನಾವು ಅದನ್ನು ಪರಿಗಣಿಸ್ತೇವೆ. ಹಾಗೆ ಇನ್ನೊಂದು ಇದು ಕ್ಯಾನ್ಸರ್ ಒಂದು ವಿಧದ ಕ್ಯಾನ್ಸರ್. ಈ ಕ್ಯಾನ್ಸರಿಗೆ ನಾವು CML ಅಥವಾ ಕ್ರಾನಿಕ್ ಮೈಲಾಯ್ಡ್ ಲುಕೀಮಿಯಾ ಅಂತ ಹೇಳ್ತೇವೆ. ಇದರಲ್ಲಿ ನೀವು ಕಾಣ್ಬೋದು ಚಿತ್ರದಲ್ಲಿ 22ನೇ ಒಂದು ಅಂಶ 9ಕ್ಕೆ ಹೋಗಿದೆ, ಹಾಗೂ 9ರ ಒಂದು ಅಂಶ 22ಕ್ಕೆ ಬಂದು ಸೇರಿದೆ. ಇದನ್ನು ನಾವು ರೆಸಿಪ್ರೊಕಲ್ ಟ್ರಾನ್ಸ್ಲೊಕೇಶನ್ ಅಂತ ಹೇಳ್ತಾರೆ. ಇದು ಒಂದು ಟಿಪಿಕಲ್ ಕ್ಯಾನ್ಸರ್ನ ಒಂದು ಇದು ಪತ್ತೆ. ಇದಕ್ಕೆ CML ಅಂತ ಹೇಳ್ತಾರೆ. ಹಾಗೆ ಒಂದೊಂದು ವಿಧದ ರೋಗಗಳಿಗೆ ಒಂದೊಂದು ಥರದ
ಈ ಕ್ಯಾರೋಟೈಪ್ ನಾವು ಮಾಡ್ತೇವೆ. ಇದರಿಂದಾಗಿ ಈ ಮೂಲಕ ನಾವು ರಿಪೋರ್ಟ್ ಕೊಡ್ತೇವೆ. ಅದನ್ನು ಡಾಕ್ಟರ್ ಪರೀಕ್ಷಿಸಿ ತಕ್ಕಂತೆ ಅದಕ್ಕೆ ಚಿಕಿತ್ಸೆಯನ್ನು ಕೊಡ್ತಾರೆ. ಇದು 22ರಿಂದ 9ಕ್ಕೆ, ಒಂದು ಸಣ್ಣ ಪಾರ್ಟ್ 9ರಿಂದ 22ಕ್ಕೆ. ಈ 2 ಬದಲಾವಣೆಯಿಂದ ಅವನಿಗೆ ಕ್ಯಾನ್ಸರ್ ಉಂಟಾಗ್ತದೆ. ಇದಕ್ಕೆ ನಾವು ಫಿಲಡೆಲ್ಫಿಯಾ ಕ್ರೋಮೋಸೋಮ್ ಅಂತಲೂ ಹೇಳ್ತಾರೆ, ಅಥವಾ ಟ್ರಾನ್ಸ್ಲೊಕೇಶನ್ 22/9 ಅಂತೇಳಿ. ಅದೇ ಪರೀಕ್ಷೆಯನ್ನು ನಾವು ಇನ್ನೊಂದು ವಿಧದಲ್ಲಿ ಪರೀಕ್ಷೆ ಮಾಡಿ ಅದಕ್ಕೆ ಫಿಶ್ ಅಂತ ಹೇಳ್ತೇವೆ. ಫಿಶ್ ಟೆಕ್ನಿಕ್ ಅಂದರೆ ಫ್ಲೋರೆಸೆಂಟ್ ಇನ್ಸಿಟು ಹೈಬ್ರಿಡೈಸೇಷನ್ ಅಂತೇಳಿ. ಅದರ ಪ್ರಕಾರ ಇದು ನಾವು ಈಗ ತೋರಿಸ್ತಾ ಇರೋದು ನಾರ್ಮಲ್, ಅದರಲ್ಲಿ ನಾರ್ಮಲ್ ಕ್ರೋಮೋಸೋಮ್ ಇದೆ. ಹಾಗೂ ಈಗ ಹೇಳಿದಾಗೆ ಕ್ಯಾನ್ಸರ್ ಬಂದರೆ ಈ ಥರದ ಕಲರ್ಗಳೆಲ್ಲ ಒಂದು ಕಲರಿಂದ ಇನ್ನೊಂದು ಕಲರ್ಗೆ ಬದಲಾವಣೆಗೊಂಡು ಅದನ್ನು ಟ್ರಾನ್ಸ್ಲೊಕೇಶನ್ ಅಂತಾರೆ. ಸೊ ಇದು ಇನ್ನೊಂದು ಥರದ ಪರೀಕ್ಷೆಯಲ್ಲಿ ನಾವು ಅದನ್ನು ದೃಢಪಡಿಸ್ತೇವೆ, ಅದು ಇಂಥದೇ ಒಂದು ಕ್ಯಾನ್ಸರ್ ಅಂತ ಹೇಳಿ. ಇದರ ಒಂದು ಅಡ್ವಾಂಟೇಜ್ ಏನಂದರೆ ಇದನ್ನು 24 ಗಂಟೆ ಒಳಗೆ ನಾವು ಹೇಳ್ಬೋದು. ಮೊದಲಿನ ಕ್ಯಾರಿಯೋಟೈಪ್ಗೆ ಅಂದರೆ ಅದಕ್ಕೊಂದು ಸಾಧಾರಣ 8ರಿಂದ 10 ದಿವಸ ಬೇಕಾಗ್ತದೆ. ಅದೊಂದು ಮುಖ್ಯ. ಇದರಿಂದ ಬೇಗ ನಾವು ಡಾಕ್ಟ್ರಿಗೆ ಹೇಳ್ಬೋದು ಹೀಗಿದೆ ಅಂತೇಳಿ, ಸೊ ದ್ಯಾಟ್ ಅವರು ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡ್ಬೋದು. ನಮಸ್ಕಾರ, ನನ್ನ ಹೆಸರು ಡಾಕ್ಟರ್ ಪ್ರಶಾಂತ್ ಶೆಟ್ಟಿ ಅಂತ. ನಾನು ಈ ಜೆನೆಟಿಕ್ ಕೇಂದ್ರದ ಕೋಆರ್ಡಿನೇಟರ್ ಹಾಗೂ ಪ್ರೊಫೆಸರ್ ಆಗಿ ಕೆಲಸ ಮಾಡ್ತಾಯಿದ್ದೇನೆ. ಈ ಕೇಂದ್ರವು 2013ನೇ ಇಸವಿಯ ಜುಲೈ ತಿಂಗಳಲ್ಲಿ ಪ್ರಾರಂಭಗೊಂಡಿತ್ತು. ನಮ್ಮ ಮುಖ್ಯ ಉದ್ದೇಶ ಏನಂದರೆ ಈ ಜನತೆಗೆ, ಇಲ್ಲಿಯ ದಕ್ಷಿಣ ಕನ್ನಡ ಹಾಗೂ ಸುತ್ತಮುತ್ತಲಿನ ಕಾಸರಗೋಡು ಜನತೆಗೆ ಒಂದು ಪ್ರಯೋಗಾಲಯ ಬೇಕಿತ್ತು. ಅದು ಈ ಜೆನೆಟಿಕ್ ಡಿಸಾರ್ಡರ್ಸ್ ಅಂತೇಳಿ ಏನಿದೆ ಅಂಥ ಪ್ರಯೋಗಾಲಯ ಇಲ್ಲಿ ಎಲ್ಲಿಯೂ ಇಲ್ಲದ ಕಾರಣ ನಾವು ಈ ಕೇಂದ್ರವನ್ನು ಪ್ರಾರಂಭಿಸಿದೆವು. ಇದರಲ್ಲಿ ಮುಖ್ಯವೇನೆಂದರೆ ಮಕ್ಕಳ, ನವಜಾತ ಶಿಶುಗಳ ಏನಾದರೂ ಆನುವಂಶಿಕ ಕಾರಣಗಳಿದ್ದರೆ ಅದನ್ನು ಪತ್ತೆ ಹಚ್ಚಬಹುದು. ಆಮೇಲೆ ಸ್ತ್ರೀ ರೋಗಗಳ ಬಗ್ಗೆ ಪತ್ತೆ ಹಚ್ಚಬಹುದು. ಆಮೇಲೆ ಕ್ಯಾನ್ಸರ್, ಈ ರೋಗಗಳನ್ನು ಕೂಡ ಪತ್ತೆ ಹಚ್ಚಬಹುದು. ನಾವು ಇಲ್ಲಿ 2 ಮುಖ್ಯ ಪರೀಕ್ಷೆಗಳನ್ನು ಮಾಡ್ತೇವೆ. ಒಂದು ಕ್ಯಾರಿಯೋಟೈಪಿಂಗ್ ಅಂತೇಳಿ, ಇನ್ನೊಂದು ಫಿಶ್ ಅಂತೇಳಿ, ಫ್ಲೋರೆಸೆನ್ಸ್ ಇನ್ಸಿಟು ಹೈಬ್ರಿಡೈಸೇಷನ್ ಅಂತೇಳಿ. ಈ 2 ಟೆಸ್ಟ್ಗಳ ಮೂಲಕ ನಾವು ಮನುಷ್ಯನ ವರ್ಣತಂತುಗಳನ್ನು ಪರೀಕ್ಷಿಸಿ ಅದರಲ್ಲಿ ಏನಾದರೂ ಕೊರತೆ ಇದೆಯೇ ಅಂತ ನೋಡಿ ಅದಕ್ಕೆ ತಕ್ಕಂತೆ ರಿಪೋರ್ಟ್ಗಳನ್ನು ಕೊಡ್ತೇವೆ ಡಾಕ್ಟ್ರಿಗೆ. ಡಾಕ್ಟರ್ ಅದನ್ನು ನೋಡಿ ಅಂತೂ ಈ ಕ್ಯಾನ್ಸರ್ ರೋಗದಲ್ಲಿ ಅದು ಭಾಳ ಉಪಕಾರ ಆಗುತ್ತದೆ. ಯಾಕಂದರೆ ಅದನ್ನು ನೋಡಿ ಆ ಟೆಸ್ಟಿನ ಪ್ರಕಾರ ಯಾವ ಥರದ ಟ್ರೀಟ್ಮೆಂಟ್ ಮಾಡಬೇಕು ಅಂತೇಳಿ ಅಂಥ ಟೆಸ್ಟ್ಗಳನ್ನು ಡಾಕ್ಟರ್ಗಳು ಚಿಕಿತ್ಸೆ ಮೂಲಕ ಪರಿಹರಿಸ್ತಾರೆ. ಮತ್ತು ಇನ್ನೊಂದು ಹೇಳೋದಂದರೆ ಈ ಕೇಂದ್ರವು ವೈಜ್ಞಾನಿಕ ಕೇಂದ್ರವಾದ್ದರಿಂದ ಇಲ್ಲಿಯ ವಿದ್ಯಾರ್ಥಿಗಳು, ಮುಖ್ಯವಾಗಿ ಪೋಸ್ಟ್ ಗ್ರ್ಯಾಜುಯೇಟ್ ಮೆಡಿಕಲ್ ವಿದ್ಯಾರ್ಥಿಗಳು, ಅವರ ಪ್ರಾಜೆಕ್ಟನ್ನು ನಮ್ಮ ಕೇಂದ್ರವನ್ನು ಉಪಯೋಗಿಸಿ ಮಾಡ್ತಾರೆ. ಹಾಗೂ ನಾವು ನಮ್ಮ ಪರೀಕ್ಷೆಗಳ ವಿಧವಾದ ರಿಪೋರ್ಟ್ಗಳನ್ನು ಕೆಲವು ನಿಯತಕಾಲಿಕೆಗಳಲ್ಲಿ ಪ್ರಕಟಿಸುತ್ತೇವೆ. ಸೊ ಇದುವರೆಗೆ ಒಂದು 10-15 ನಿಯತಕಾಲಿಕೆಗಳಲ್ಲಿ ನಾವು ಇದನ್ನು ಪ್ರಕಟಿಸಿದ್ದೇವೆ. ಇನ್ನೂ ಹೇಳುವುದೇನೆಂದರೆ ಈ ಕೇಂದ್ರವು ಸಾಧಾರಣ 4 ವರ್ಷದಿಂದ 965 ಸ್ಯಾಂಪಲ್ಗಳನ್ನು ಪಡೆದು ಅದರಲ್ಲಿ ಸಾಧಾರಣ 180 ಸ್ಯಾಂಪಲ್ಗಳು ರೋಗದ ಸ್ಯಾಂಪಲ್ಗಳೆಂದು ಪತ್ತೆ ಹಚ್ಚಿದ್ದೇವೆ. ಅಂದರೆ ಉಳಿದ ಅಷ್ಟು 800-700 ಚಿಲ್ಲರೆ ಇದು ಸ್ಯಾಂಪಲ್ಗಳು ನಾರ್ಮಲ್ ಆಗಿತ್ತು. ಅಂದರೆ ಡಾಕ್ಟರ್ಗಳು ಅವರಿಗೆ ಪರೀಕ್ಷೆ ಮಾಡುವಾಗ ಏನಾದರೂ ಅವರಿಗೆ ಸಂಶಯ ಬಂದರೆ ಅಂಥ ಸ್ಯಾಂಪಲ್ಗಳನ್ನು, ಬ್ಲಡ್ ಸ್ಯಾಂಪಲನ್ನು ಅಥವಾ ಅಸ್ಥಿಮಜ್ಜೆಗಳನ್ನು ಅಥವಾ ಈ ಭ್ರೂಣದ ಬಳ್ಳಿಗಳನ್ನು ನಮಗೆ ಕಳಿಸ್ತಾರೆ. ಆ ಪ್ರಕಾರ ನಾವು ಅದನ್ನು ಪರೀಕ್ಷಿಸ್ತೇವೆ. ಸೊ ಈ ಕೇಂದ್ರದಲ್ಲಿ
ಈ 2 ಪರೀಕ್ಷೆಗಳನ್ನು ನಾವು ಸತತವಾಗಿ ಮಾಡುತ್ತಿದ್ದೇವೆ. ಇತ್ತೀಚಿನ ದಿನಗಳಲ್ಲಿ ನಮ್ಮ ಸ್ಯಾಂಪಲ್ಗಳು ಜಾಸ್ತಿಯಾಗಿದೆ. ಅದರಲ್ಲೂ ಮುಖ್ಯವಾಗಿ ಕ್ಯಾನ್ಸರ್ ಸ್ಯಾಂಪಲ್ಗಳು ಬರ್ತಾಯಿದೆ. ಎಲ್ಲ ಸುತ್ತಮುತ್ತಲಿನ ಆಸ್ಪತ್ರೆಗಳಿಂದ, ಸುತ್ತಮುತ್ತಲಿನ ರಾಜ್ಯಗಳಿಂದ ನಮಗೆ ಬರ್ತಾಯಿದೆ. ಇದು ಸೆಂಟ್ರಲ್ ರಿಸರ್ಚ್ ಲ್ಯಾಬೊರೇಟರಿಯ ಮಾಲಿಕ್ಯುಲರ್ ಜೆನೆಟಿಕ್ಸ್ ಅಂದರೆ ಅನ್ವಯಿಕ ತಳಿಶಾಸ್ತ್ರ ಇದರ ವಿಭಾಗ. ನಾವು ಇಲ್ಲಿ ವಂಶವಾಹಿಗಳ ಬಗ್ಗೆ ಅದರದ್ದು ರಚನೆ, ದಟ್ ಈಸ್ ದ ಸ್ಟ್ರಕ್ಚರ್ ಆ್ಯಂಡ್ ಫಂಕ್ಷನ್, ಅಂದರೆ ಅದರ ನಿರ್ವಹಿಸೋದು ಅದರ ಬಗ್ಗೆ ನಾವಿಲ್ಲಿ ಅಧ್ಯಯನವನ್ನು ಮಾಡುತ್ತೇವೆ. ಬೇಸಿಕಲಿ ಇದು ಯಾಕೆ ಇಂಪಾರ್ಟೆಂಟ್ ಅಂದರೆ ದ ಸ್ಟ್ರಕ್ಚರ್ ಆ್ಯಂಡ್ ಫಂಕ್ಷನ್ ಆಫ್ ದ ಜೀನ್ ಅದು ಯಾವಾಗಲೂ ಒಂದು ಮನುಷ್ಯನ ಅನುವಂಶಿಕ ರೂಪಾಂತರ ಮತ್ತು ಅನುವಂಶಿಕ ವ್ಯತ್ಯಾಸಗಳ ಬಗ್ಗೆ, ದಟ್ ಈಸ್ ಹೆರಿಡಿಟರಿ ಮ್ಯೂಟೇಷನ್, ಜೆನೆಟಿಕ್ ಮ್ಯೂಟೇಷನ್ ಆ್ಯಂಡ್ ಜೆನೆಟಿಕ್ ವೇರಿಯೇಷನ್, ಇದರ ಬಗ್ಗೆ ನಮಗೆ ಅಧ್ಯಯನ ಮಾಡಲು ಒಂದು ತುಂಬ ಉಪಯುಕ್ತವಾದಂತಹ ಒಂದು ಟೆಕ್ನಿಕ್. ನಾವಿಲ್ಲಿ ಬೇಸಿಕಲಿ ವಿ ಯೂಸ್ ದ ಮಾಲಿಕ್ಯುಲರ್ ಬಯಾಲಜಿ ಟೆಕ್ನಿಕನ್ನು ನಾವು ಯೂಸ್ ಮಾಡಿ ಇಲ್ಲಿ ನಾವು ನಮ್ಮ ಸಂಶೋಧನೆಯನ್ನು ಮಾಡುತ್ತೇವೆ. ಈ ವಿಭಾಗದಲ್ಲಿ ನಾವು ಬರೀ ಸಂಶೋಧನೆ ಮಾತ್ರ ಅಲ್ಲ, ಅದಲ್ಲದೆ ಡಯಾಗ್ನೋಸ್ಟಿಕ್ಗೂ ನಾವು ಇದನ್ನು ಉಪಯೋಗವನ್ನು ಮಾಡುತ್ತಿದ್ದೇವೆ. ನಾವಿಲ್ಲಿ ಬೇಸಿಕಲಿ ವರ್ಕ್ ಯಾವುದಂದರೆ ಜೆನೆಟಿಕ್ ಪಾಲಿಮಾರ್ಫಿಸಮ್ ಸ್ಟಡಿ, ಅಂದರೆ ಬೇರೆ ಬೇರೆ ರೋಗಗಳು ಇರುವಂಥ ಪೇಷಂಟ್ ಸ್ಯಾಂಪಲಿಂದ, ಅಂದರೆ PCOS ಇರ್ಬೋದು, ಟೈಪ್ 2 ಡಯಾಬಿಟೀಸ್ ಇರ್ಬೋದು, ಅಂತಹ ಪೇಷಂಟ್ ಸ್ಯಾಂಪಲಲ್ಲಿ ನಾವು ಇರುವಂತಹ ಜೆನೆಟಿಕ್ ವೇರಿಯೇಷನ್ಸ್, ದಟ್ ಈಸ್ ಜೆನೆಟಿಕ್ ಪಾಲಿಮಾರ್ಫಿಸಮನ್ನು ನಾವಿಲ್ಲಿ ಡಿಟೆಕ್ಟ್ ಮಾಡ್ತಾ ಇದ್ದೇವೆ. ಇದರೊಟ್ಟಿಗೆ ನಾವು ಮೈಕ್ರೋ ಡಿಲೀಷನ್, ಅದು ಮೇನ್ಲಿ ನಮಗೆ ಇಲ್ಲಿ ಡಯಾಗ್ನೋಸ್ಟಿಕ್ ಪರ್ಪಸ್ಗೆ ಬರ್ತದೆ. ಅದಲ್ಲದೆ ನಾವು DNA ಐಸೋಲೇಟ್ ಮಾಡ್ತೇವೆ, ಅದನ್ನು ಸ್ಟೋರೇಜ್ ಮತ್ತು ಕ್ವಾಂಟಿಫೈ ಅದನ್ನು ಮಾಡುವಂತಹ ನೀವು ಇಲ್ಲಿ ನೋಡ್ಬೋದು ಪರಿಕರಗಳು ಇಲ್ಲಿವೆ. ನಮ್ಮಲ್ಲಿ ಬಯೋಸ್ಪೆಕ್ಟ್ರೋ ಮೀಟರ್ ಅನ್ನುವಂತಹ ಒಂದು ಇನ್ಸ್ಟ್ರೂಮೆಂಟ್ ಇದೆ. ಇದರಲ್ಲಿ ನಾವು ಎಷ್ಟು DNA ನಾವು ಐಸೋಲೇಟ್ ಮಾಡಿದ್ದೇವೆ ಅದನ್ನು ನಾವು ಕ್ವಾಂಟಿಫೈ ಮಾಡ್ತೇವೆ. ಅದರೊಟ್ಟಿಗೆ ನಮ್ಮಲ್ಲಿ PCR ಪಾಲಿಮರೇಸ್ ಚೈನ್ ರಿಯಾಕ್ಷನ್ ಅಂತಹ PCR ಮೆಷಿನರಿಯೂ ಇದೆ. ಇದರಲ್ಲಿ ನಾವು DNA ಆಂಪ್ಲಿಫಿಕೇಷನ್ ಮಾಡಿ ಇದರಿಂದ ಬರುವಂಥ ಪ್ರಾಡಕ್ಟಿಂದ ನಾವು ಜೆನೆಟಿಕ್ ಪಾಲಿಮಾರ್ಫಿಸಮ್ ಅಲ್ಲದೆ ಜೆನೆಟಿಕ್ ಸೀಕ್ವೆನ್ಸಿಂಗ್ ವರ್ಕಿಗೆ ನಾವು ಉಪಯೋಗಿಸ್ತೇವೆ. ಸೊ ಇದು ನಮ್ಮ ಲ್ಯಾಬ್ ಸಿಸ್ಟಮ್ ವೇರ್ ನಾವು ಈ ಜೆನೆಟಿಕ್ ವರ್ಕ್ ಸ್ಯಾಂಪಲ್ಸನ್ನು ಪ್ರೊಸೆಸಿಂಗ್ ಮಾಡುವಂಥದ್ದನ್ನು ಕ್ಯಾರಿ ಔಟ್ ಮಾಡ್ತೇವೆ. ಇಸ್ವಿಯಲ್ಲಿ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಹೆಲ್ತ್ ಮತ್ತು ವೇಕ್ ಫಾರೆಸ್ಟ್ ವಿಶ್ವವಿದ್ಯಾಲಯ ಸಹಯೋಗದಿಂದ KS ಹೆಗ್ಡೆ ವಿಶ್ವವಿದ್ಯಾನಿಲಯದಲ್ಲಿ ಈ ಲಿಪಿಡೋಮಿಕ್ಸ್ ಪ್ರಯೋಗಾಲಯವನ್ನು ಸ್ಥಾಪಿಸಲಾಯಿತು. ಮನುಷ್ಯನ ದೇಹದಲ್ಲಿ ಕೊಬ್ಬಿನ ಆಮ್ಲದ ಪ್ರಮಾಣವನ್ನು ಇಲ್ಲಿ ಅಳೆಯುತ್ತೇವೆ ನಾವು. ಮನುಷ್ಯನ ಕೊಬ್ಬಿನ ಆಮ್ಲ ಅಂತ ಹೇಳಿದರೆ ಫ್ಯಾಟಿ ಆ್ಯಸಿಡ್ಸ್. ಇದನ್ನು ಅಳೆಯುವುದಕ್ಕೆ ಗ್ಯಾಸ್ ಕ್ರೊಮಟೋಗ್ರಫಿಯನ್ನು ಉಪಯೋಗಿಸುತ್ತೇವೆ. ಮನುಷ್ಯನ ಕೊಬ್ಬಿನ ಆಮ್ಲದಲ್ಲಿ 2 ವಿಧವಿರುತ್ತೆ, ಪರ್ಯಾಪ್ತ ಹಾಗೂ ಅಪರಿಮಿತ ಅಂತ ಹೇಳಿದರೆ ಸ್ಯಾಚುರೇಟೆಡ್ ಹಾಗೂ ಪಾಲಿ ಅನ್ಸ್ಯಾಚುರೇಟೆಡ್ ಫ್ಯಾಟಿ ಆ್ಯಸಿಡ್ಸ್.
ಪಾಲಿ ಅನ್ಸ್ಯಾಚುರೇಟೆಡ್ ಫ್ಯಾಟಿ ಆ್ಯಸಿಡ್ಸಲ್ಲಿ ಮತ್ತೆ 2 ಬಗೆ ಇದೆ, omega-3 ಹಾಗೂ omega-6 ಫ್ಯಾಟಿ ಆ್ಯಸಿಡ್ಸ್. ವಿವಿಧ ಕಾಯಿಲೆಗಳ ಸಂದರ್ಭದಲ್ಲಿ ಅಂತ ಹೇಳಿದರೆ ಸಕ್ಕರೆ ಕಾಯಿಲೆ, ಹೈಪರ್ ಟೆನ್ಷನ್, ಕಾರ್ಡಿಯೋವ್ಯಾಸ್ಕ್ಯುಲರ್ ಹಾಗೂ ಕ್ಯಾನ್ಸರ್ ಮುಂತಾದ ಕಾಯಿಲೆಗಳಲ್ಲಿ ಈ omega-6 ಹಾಗೂ omega-3 ಪ್ರಮಾಣದಲ್ಲಿ ವ್ಯತ್ಯಯವಾಗುತ್ತದೆ. ಇದರ ಆನುವಂಶಿಕ ಅನ್ನು ಕಂಡುಹಿಡಿಯುವುದರಿಂದಾಗಿ ವೈದ್ಯರಿಗೆ ಸಹ ಸೂಕ್ತವಾದ ಆಹಾರ ಪಥ್ಯವನ್ನು ನೀಡಲಾಗುತ್ತದೆ. ಈ ಪ್ರಯೋಗಾಲಯದಲ್ಲಿ ಒಟ್ಟು 6 ಯೋಜನೆಗಳನ್ನು ಕೈಗೊಂಡಿದ್ದೇವೆ ಹಾಗೂ ಸಂಶೋಧನಾ ವಿದ್ಯಾರ್ಥಿಗಳು ವಿಧವಾದ ಕಾಯಿಲೆಗಳಲ್ಲಿ ಇದನ್ನು ಮಾಡ್ತಾನೆ ಇದ್ದಾರೆ. ಮುಖ್ಯವಾಗಿ ಕ್ಯಾನ್ಸರ್ ಹಾಗೂ ಡಯಾಬಿಟೀಸಿನಲ್ಲಿ ಸಂಶೋಧನೆ ಆಗುತ್ತಿದೆ. ಎಲ್ಲರಿಗೂ ತಿಳಿದಂತೆ omega-3 ಹಾಗೂ omega-6 ಫ್ಯಾಟಿ ಆ್ಯಸಿಡ್ ಮನುಷ್ಯನ ದೇಹದ ಬೆಳವಣಿಗೆ ಹಾಗೂ ಮೆದುಳಿನ ಬೆಳವಣಿಗೆಗೂ ತುಂಬ ಉಪಯುಕ್ತವಾಗಿದ್ದು, ಇದನ್ನು ಹೆಚ್ಚಾಗಿ ನಾವು ರಿಸರ್ಚ್ನಲ್ಲಿ ಮಾತ್ರ ಉಪಯೋಗಿಸುತ್ತಿದ್ದು ಡಯಾಗ್ನೋಸ್ಟಿಕ್ ಆಗಿ ಯಾವುದೇ ಉಪಯೋಗಿಸುತ್ತಿಲ್ಲ. ಟಾಕ್ಸಿಟಿ ಟೆಸ್ಟಿಂಗ್, DNA ಡ್ಯಾಮೇಜ್ ಸ್ಟಡೀಸ್ ಉಪಯೋಗಿಸಿ ನಾವು ರೇಡಿಯೇಷನ್ ಟಾಕ್ಸಿಟಿ, ಕೆಮಿಕಲ್ ಆರ್ ಬಯಾಲಜಿಕಲ್ ಟಾಕ್ಸಿಟಿ ಯೂಸಿಂಗ್ ಲ್ಯಾಬ್ರೇಟರಿ ಆ್ಯನಿಮಲ್ಸ್ ಲೈಕ್ ಸ್ವಿಸ್ ಆಲ್ಬಿನೋ ಮೈಸ್ ಅಥವಾ ಸೆಲ್ ಲೈನ್ಸ್ ಮೇಲೆ ಮಾಡ್ತೇವೆ. ಇದು ಒಂದು ಅನಾಲಿಸಿಸ್ DNA ಡ್ಯಾಮೇಜ್ ಸ್ಟಡೀಸ್. ಇದರಲ್ಲಿ ಕಾಮೆಟ್ ಶೇಪಲ್ಲಿ ನಮಗೆ ಡ್ಯಾಮೇಜ್ DNA ಕಾಣ್ತದೆ. ಅದು ಫ್ಲೋರೋಸೆಂಟ್ ಮೈಕ್ರೋಸ್ಕೋಪ್ ಯೂಸ್ ಮಾಡಿ ಅನಲೈಸ್ ಮಾಡ್ತೇವೆ. ನಮ್ಮ ಲ್ಯಾಬಲ್ಲಿ ಒಂದು 14 BRNS ಫಂಡೆಡ್ ಪ್ರಾಜೆಕ್ಟ್ಸಿಂದ ಬೇರೆ ಬೇರೆ ಇನ್ಸ್ಟ್ರೂಮೆಂಟ್ ಯೂಸ್ ಮಾಡಿ ವಿ ಡೂ ದ ಅನಾಲಿಸಿಸ್. ದಿಸ್ ಈಸ್ ದ ಕಾಮೆಟ್ ಇನ್ ದ ಡ್ಯಾಮೇಜ್ಡ್ DNA. ಇದು ಕೆಲವು ಸಾಫ್ಟ್ವೇರ್ ಯೂಸ್ ಮಾಡಿ ಅದರದ್ದು ಪ್ಯಾರಾಮೀಟರ್ಸ್ ಅನಲೈಸ್ ಮಾಡ್ತೇವೆ. ಆ್ಯಂಡ್ ಇನ್ನೊಂದು ಕ್ರೋಮೋಸೋಮಲ್ ಎಬರೇಷನ್ ಅನಾಲಿಸಿಸ್ ಅಂತ. ಇದು ಸ್ವಿಸ್ ಆಲ್ಬಿನೋಮೈಸ್ ಲ್ಯಾಬ್ರೇಟ್ರಿ ಅಲ್ಲಿ ಪ್ರಯೋಗ ಮಾಡುವ ಆಲ್ಬಿನೋಮೈಸ್ ಬೋನ್ ಮ್ಯಾರೋದಿಂದ ಕ್ರೋಮೋಸೋಮಲ್ ಎಬರೇಷನ್ ಅನಾಲಿಸಿಸ್. ಇದು ಮೌಸ್ ಬೋನ್ ಮ್ಯಾರೋ ಸೆಲ್ಸಿಂದ ಇವ್ಯಾಲ್ಯುಯೇಟ್ ಮಾಡ್ತೇವೆ. ರೇಡಿಯೇಷನ್ ಟಾಕ್ಸಿಟಿ ಆರ್ ಕೆಮಿಕಲ್ ಇಂಡ್ಯೂಸ್ಡ್ ಟಾಕ್ಸಿಟಿಯನ್ನು ಅನಲೈಸ್ ಮಾಡ್ತೇವೆ. ಇದು ಒಂದು ಇಮೇಜ್ ಹೇಗೆ ಕ್ರೋಮೋಸೋಮ್ ಕಾಣ್ತದೆ ಮೌಸ್ ಬೋನ್ ಮ್ಯಾರೋ ಸೆಲ್ಸಿಂದ. ಕ್ರೋಮೋಸೋಮ್ಸ್ ಜಿಮ್ಸಾ ಸ್ಟೇನಿಂಗ್ ಯೂಸ್ ಮಾಡಿ ನಾವು ಮೌಸ್ ಬೋನ್ ಮ್ಯಾರೋ ಸೆಲ್ಸಲ್ಲಿ ಒಂದು ಟೆಕ್ನಿಕ್ ಇದೆ. ಇದು ಬೇಸ್ಡ್ ಆನ್ ದ ಡಿಫ್ರೆಂಟ್ ಟೈಪ್ಸ್ ಆಫ್ ಕ್ರೋಮೋಸೋಮಲ್ ಡ್ಯಾಮೇಜ್ ಇದೆ. ಕ್ರೋಮೋಸೋಮಲ್ ಬ್ರೇಕ್,
ಪಾಲಿಪ್ಲಾಯ್ಡಿ, ಫ್ರ್ಯಾಗ್ಮೆಂಟೇಷನ್ ಹಾಗೆ ಇವ್ಯಾಲ್ಯುಯೇಟ್ ಮಾಡಿ ಎಷ್ಟು ಪರ್ಸೆಂಟೇಜ್ ಡ್ಯಾಮೇಜ್ ಇದೆ ಅಂತ ನಾವು ನೋಡ್ಬೋದು. ರೇಡಿಯೇಷನ್ ಆರ್ ಎನಿ ಕೆಮಿಕಲ್ ಏಜೆಂಟ್ಸಿಂದ ಎಷ್ಟು ಡ್ಯಾಮೇಜ್ ಕಾಸ್ ಆಗಿದೆ ಅಂತ ಇವ್ಯಾಲ್ಯುಯೇಟ್ ಮಾಡ್ಬೋದು. ಕ್ರೋಮೋಸೋಮಲ್ ಲಿಬರೇಷನ್ ಅನಾಲಿಸಿಸಲ್ಲಿ ನಾವು ಡಿಫ್ರೆಂಟ್ ಟೈಪ್ಸ್ ಆಫ್ ಕ್ರೋಮೋಸೋಮಲ್ ಡ್ಯಾಮೇಜಸ್, ಬ್ರೇಕ್ಸ್, ಪಾಲಿಪ್ಲಾಯ್ಡಿ, ಫ್ರ್ಯಾಗ್ಮೆಂಟೇಷನ್ ಅದನ್ನೆಲ್ಲ ವಿ ಕ್ಯಾನ್ ಇವ್ಯಾಲ್ಯುಯೇಟ್ ಪರ್ಸೆಂಟೇಜಲ್ಲಿ ನಾವು ತೋರಿಸ್ಬೋದು. ನಮ್ಮಲ್ಲಿ ಇದು ಬಯೋಡೋಸಿಮೆಟ್ರಿ ಲ್ಯಾಬೊರೇಟ್ರಿ CRL ಅಲ್ಲಿ ಇರುವಂಥದ್ದು. ಇದನ್ನು ಶುರು ಮಾಡಿದ್ದು ನಾವು ಮಾರ್ಚ್ 31ನೇ ತಾರೀಕು 2018ಕ್ಕೆ. ಈ ಲ್ಯಾಬೊರೇಟ್ರಿಗೆ DRDO, ಇನ್ಮಾಸ್ ಮತ್ತು ನಮ್ಮ ನಿಟೆ ಯೂನಿವರ್ಸಿಟಿ ಸಹಭಾಗಿತ್ವದಲ್ಲಿ ಇಬ್ಬರು ಸೇರಿ ಮಾಡಿರುವಂಥ ಎಸ್ಟಾಬ್ಲಿಷ್ ಮಾಡಿರುವ ಲ್ಯಾಬೊರೇಟ್ರಿ. ಬಯೋಡೋಸಿಮೆಟ್ರಿ ಅಂದರೆ ಏನು ಅಂತ ಸುಮಾರು ಜನಕ್ಕೆ ಕನ್ಫ್ಯೂಷನ್ ಇರ್ಬೋದು. ಬಯೋಡೋಸಿಮೆಟ್ರಿ ಅನ್ನೋದಂದರೆ ಏನಂದರೆ, ಒಬ್ಬ ವ್ಯಕ್ತಿ ಈಗಿನ ಕಾಲದಲ್ಲಿ ಯಾವಾಗ ನೋಡಿದ್ರೂ ನೀವು ಕೇಳಿರ್ಬೋದು, ರೀಸೆಂಟಾಗಿ ಫುಕುಶಿಮಾದಲ್ಲಿ 2011ರಲ್ಲಿ, ತುಂಬ ದೂರ ಇಲ್ಲ, 2011ರಲ್ಲಿ ನಿಮಗೆ ನೀವು ನೋಡಿದರೆ ಅಲ್ಲಿ ಫುಕುಶಿಮಾದಲ್ಲಿ ಒಂದು ನ್ಯೂಕ್ಲಿಯರ್ ರಿಯಾಕ್ಟರ್ ಔಟ್ಬ್ರೇಕ್ ಆಗಿತ್ತು. ಅಂದರೆ ನ್ಯೂಕ್ಲಿಯರ್ ರಿಯಾಕ್ಟರು ಸುನಾಮಿ ಮತ್ತು ಭೂಕಂಪದಿಂದಾಗಿ ಲೀಕ್ ಆಗಿತ್ತು. ಲೀಕ್ ಆಗಿದ್ದಕ್ಕೆ ಇನ್ನೂ ಅವರು ಜಪಾನ್ನಂಥ ಸುಸಜ್ಜಿತವಾದ ದೇಶದಲ್ಲೇ ಈ ಥರದ ಸಿಚುವೇಶನ್, ಈ ಥರದ ಪರಿಸ್ಥಿತಿ ಇರುವಾಗ ನಮ್ಮಲ್ಲೂ ನ್ಯೂಕ್ಲಿಯರ್ ರಿಯಾಕ್ಟರ್ಗಳು ಇದ್ದಾವೆ. ಜೊತೆಗೆ ಈಗಿನ ಕಾಲದಲ್ಲಿ ಎಲ್ಲ ಜನರು ನ್ಯೂಕ್ಲಿಯರ್ ಅಣುಬಾಂಬು ಇಂಥ ವಿಷಯಗಳಲ್ಲಿ ತುಂಬ ಹೆದರಿಕೆಯಲ್ಲಿ ಇರುವಂಥ ಸಿಚುವೇಶನ್ನಲ್ಲಿ ಈ ನಮ್ಮ ಲ್ಯಾಬೊರೇಟರಿದು ಕೆಲಸ ಏನಂದರೆ, ಇಲ್ಲಿ ಬಯೋಡೋಸಿಮೆಟ್ರಿ ಅಂದರೆ ಒಬ್ಬ ವ್ಯಕ್ತಿ ಈ ಅಕಸ್ಮಾತಾಗಿ ತನಗೆ ತಿಳಿದೆಯೋ ರೇಡಿಯೇಷನ್ ಅಂದರೆ ಎಂಥದ್ದು ವಿಕಿರಣದ ಪ್ರಭಾವಕ್ಕೆ ಒಳಗಾದರೆ ಅವನು ಎಷ್ಟು ಪ್ರಮಾಣದ ವಿಕಿರಣದ ಪ್ರಭಾವಕ್ಕೆ ಒಳಗಾಗಿದ್ದಾನೆ ಅಂತ ಸ್ಟಡಿ ಮಾಡೋದು. ಅಂದರೆ ಎಷ್ಟು ಪ್ರಮಾಣದ ವಿಕಿರಣದ ಪ್ರಭಾವಕ್ಕೆ ಒಳಗಾಗಿದ್ದಾನೆ ಅನ್ನೋದನ್ನು ಕಂಡುಹಿಡಿಯುವ ಪದ್ಧತಿಗೆ ಬಯೋಡೋಸಿಮೆಟ್ರಿ ಅಂತೇವೆ. ಇದು ಮೊದಲು ಫಿಸಿಕಲ್ ಡೋಸಿಮೆಟ್ರಿ ಅಂದರೆ ಭೌತಿಕ ಡೋಸಿಮೆಟ್ರಿ ಅಂತ ಇನ್ನೊಂದಿದೆ. ಅದಕ್ಕೆ ಒಂದು ಸಪ್ರೇಟ್ ಇನ್ಸ್ಟ್ರೂಮೆಂಟ್ ಇದೆ. ಅದರಿಂದ ನಾವು ಸುತ್ತಮುತ್ತಲಿನ ಪರಿಸರದಲ್ಲಿ ಎಷ್ಟು ರೇಡಿಯೇಷನ್ ಇದೆ ಅಥವಾ ವಿಕಿರಣ ಇದೆ ಅಂತ ನಾವು ಐಡೆಂಟಿಫೈ ಮಾಡ್ಬೋದು, ಅಂದರೆ ತಿಳಿಬೋದು. ಆದರೆ ಅದು ಎಷ್ಟು ಮನುಷ್ಯನಿಗೆ ತೊಂದರೆ ಕೊಡ್ತಾ ಇದೆ ಅನ್ನೋದನ್ನು ಅಂದರೆ ತಿಳಿದುಕೊಳ್ಳೋದಕ್ಕೆ ನಾವು ಮಾಡುವಂಥ ವರ್ಣತಂತುಗಳನ್ನು ನಾವು ಇಲ್ಲಿ ಸ್ಟಡಿ ಮಾಡಿ ಅದನ್ನು ಇಷ್ಟು ಪ್ರಮಾಣದ ರೇಡಿಯೇಷನ್ ಅಥವಾ ವಿಕಿರಣಕ್ಕೆ ಆ ಮನುಷ್ಯ ಎಕ್ಸ್ಪೋಸ್ ಆಗಿದ್ದಾನೆ, ಅಂದರೆ ಅವನು ತುತ್ತಾಗಿದ್ದಾನೆ ಅಂತ ತಿಳಿದುಕೊಳ್ಳುವಂಥ ಲ್ಯಾಬೊರೇಟರಿ ಇದು ಇಡೀ ದೇಶದಲ್ಲಿ ಹೊರ ದೇಶಗಳಲ್ಲಿ ಈಗಿನ ಕಾಲಮಾನದಲ್ಲಿ ಅಂದರೆ ಅರೌಂಡ್ 2014ರಿಂದ 2016ರವರೆಗೆ ಹೆಚ್ಚು ಕಮ್ಮಿ 19 ಬಯೋಡೋಸಿಮೆಟ್ರಿ ಲ್ಯಾಬೊರೇಟರಿಗಳು ಬೇರೆ ಬೇರೆ ದೇಶದಲ್ಲಿ ಶುರು ಮಾಡಿದ್ದಾರೆ. ಎಲ್ಲರೂ ಒಬ್ಬರಿಂದ ಒಬ್ಬರಿಗೆ ಗೊತ್ತಿದ್ದುಕೊಂಡು ಇಂಥ ಏನಾದರೂ ಅಹಿತಕರ ಸಿಚುವೇಶನ್ ಅಹಿತಕರ ಕಂಡೀಷನ್ಸ್ ಬಂದರೆ ಒಬ್ಬರಿಂದ ಒಬ್ಬರಿಗೆ ಹೆಲ್ಪ್ ಮಾಡಿಕೊಂಡು ಆಗುವಂಥ ತೊಂದರೆಯನ್ನು ಅಸೆಸ್ ಮಾಡೋದಕ್ಕೆ ಮಾಡ್ತಾಯಿದ್ದಾರೆ. ಈ ನಿಟ್ಟಿನಲ್ಲಿ ನಮ್ಮ KS ಹೆಗ್ಡೆ ಮೆಡಿಕಲ್ ಅಕಾಡೆಮಿ ಏನು ಮಾಡಿದೆ ಅಂದರೆ, ಅದೂ ಈ ಕಷ್ಟಗಳನ್ನು ಅರಿತು ಅಥವಾ ಈ ತೊಂದರೆಯನ್ನು ತಿಳಿದು ನಮ್ಮಲ್ಲಿನೂ ಒಂದು ಬಯೋಡೋಸಿಮೆಟ್ರಿ ಲ್ಯಾಬೊರೇಟರಿಯನ್ನು ಓಪನ್ ಮಾಡಬೇಕು ಅಂತ ತೀರ್ಮಾನ ಮಾಡಿತ್ತು. ಹಾಗೆ ಮಾಡಿದೆ. ನಾವೀಗ ಅದಕ್ಕೆ ಕಾರ್ಯಪ್ರವೃತ್ತರಾಗಿದ್ದೇವೆ. ಇದು ಬಯೋಡೋಸಿಮೆಟ್ರಿ ಲ್ಯಾಬೊರೇಟರಿಯಲ್ಲಿ ನಾವು ಈಗ
ಪ್ರೆಸೆಂಟಾಗಿ ನಾವು ಏನು ಮಾಡ್ತಾ ಇದ್ದೀವಿ ಅಂದರೆ ನಾವು ಡೈಸೆಂಟ್ರಿಕ್ ಎಸ್ಸೆ ಅಂತ. ಡೈಸೆಂಟ್ರಿಕ್ ಅಂದರೆ ಇದು ವರ್ಣತಂತುಗಳನ್ನು ಅನಲೈಸ್ ಮಾಡುವಂಥ ಒಂದು ಎಸ್ಸೆ. ಇದಕ್ಕೆ IAEA ಅಂದರೆ ಇಂಟರ್ನ್ಯಾಷನಲ್ ಅಕಾಡೆಮಿ ಆಫ್ ಎನರ್ಜಿ, ಇಂಟರ್ನ್ಯಾಷನಲ್ ಅಕಾಡೆಮಿಕ್ ಎನರ್ಜಿ ಏಜೆನ್ಸಿ ಮತ್ತು ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ನಿಂದ ಈ ಎಸ್ಸೆಯನ್ನು ಒಂದು ಗೋಲ್ಡ್ ಸ್ಟ್ಯಾಂಡರ್ಡ್ ಎಸ್ಸೆ ಅಂತಾರೆ. ಅಂದರೆ ಗೋಲ್ಡ್ ಸ್ಟ್ಯಾಂಡರ್ಡ್ ಅಂದರೆ ಸ್ವರ್ಣಮಾಪ ಅಂತ ಕನ್ನಡದಲ್ಲಿ ಹೇಳ್ಬೋದು. ಅಂದರೆ ಅದು ಈ ಎಸ್ಸೆಯನ್ನು, ಈ ಪರೀಕ್ಷೆಯನ್ನು ಮಾಡಿದರೆ ಇದರಿಂದ ನಾವು ಎಷ್ಟು ಪ್ರಮಾಣದ ರೇಡಿಯೇಷನ್ನ ಪ್ರಭಾವಕ್ಕೆ ತುತ್ತಾಗಿದ್ದಾನೆ ಅಂತ ನೋಡ್ಬೋದು. ಹಾಗಾಗಿ ನಾವು ಈ ಎಸ್ಸೆನ ಈಗ ಇಲ್ಲಿ ನಮ್ಮ ಲ್ಯಾಬಲ್ಲಿ ನಾವು ನಮ್ಮ ಇದರಲ್ಲಿ ಲ್ಯಾಬೊರೇಟರಿಯಲ್ಲಿ ನಾವು ಮಾಡ್ತಾ ಇದ್ದೇವೆ. ಇದರಲ್ಲಿ ನಾವು ಒಬ್ಬ ಮನುಷ್ಯನದ್ದು ರೇಡಿಯೇಷನ್ಗೆ ಎಕ್ಸ್ಪೋಸ್ ಆಗಿದ್ದಾನೆ, ರೇಡಿಯೇಷನ್ ಅಂದರೆ ಇದು ವಿಕಿರಣಕ್ಕೆ ತುತ್ತಾಗಿದ್ದಾನೆ ಅಂತ ಅನುಮಾನ ಬಂದ ಮನುಷ್ಯನ ಬ್ಲಡ್ ಅಂದರೆ ರಕ್ತದ ಸ್ಯಾಂಪಲನ್ನು ತೆಗೆದು ಅದರಲ್ಲಿ ನಾವು ಬಿಳಿ ರಕ್ತ ಕಣಗಳನ್ನು ಬೆಳೆಸಿ ಅದನ್ನು ನಾವು ಮತ್ತೆ ಜಿಮ್ಸಸ್ಟೈನ್ ಅಂತ ಮಾಡಿ ನಾವು ಅದನ್ನು ಕ್ರೋಮೋಸೋಮ್ಸನ್ನು ನೋಡಿ, ವರ್ಣತಂತುಗಳನ್ನು ನೋಡಿ ಎಷ್ಟು ಡೈಸೆಂಟ್ರಿಕ್ಸ್ ಅದನ್ನು ಯೂಸ್ ಮಾಡಿಕೊಂಡು ನಾವು ಮಾಡುವಂಥದ್ದು. ಮತ್ತು ಈ ಪ್ರಯೋಗಾಲಯ ಇದೆ ಅಲ್ಲ, ಬಯೋಡೋಸಿಮೆಟ್ರಿ ಪ್ರಯೋಗಾಲಯ ನಮ್ಮ KS ಹೆಗ್ಡೆ ಮೆಡಿಕಲ್ ಅಕಾಡೆಮಿಯಲ್ಲಿ ಇರುವಂಥದ್ದು. ಕರ್ನಾಟಕದಲ್ಲಿ ಇದು ಮೊದಲನೆಯದು. ಅದೇ ಭಾರತ ದೇಶಕ್ಕೆ ಇದು 4ನೇ ಲ್ಯಾಬೊರೇಟರಿ. ಇದಲ್ಲದೆ DRDOದಲ್ಲಿ ಡೆಲ್ಲಿಯಲ್ಲಿ ಇದೆ, SRM ಯೂನಿವರ್ಸಿಟಿಯಲ್ಲಿದೆ, SRM ಅಂದರೆ ಶ್ರೀ ರಾಮಚಂದ್ರ ಯೂನಿವರ್ಸಿಟಿ ಚೆನ್ನೈಯಲ್ಲಿ ಇದೆ. ಇದಲ್ಲದೆ ಮತ್ತು BARC ಬಾಬಾ ಅಟಾಮಿಕ್ ರಿಸರ್ಚ್ ಮುಂಬೈಯಲ್ಲಿ ಈ ಲ್ಯಾಬೊರೇಟರಿ ಇದೆ. ನಮಸ್ಕಾರ. ನಾನು ಡಾಕ್ಟರ್ ಸುಚೇತಾ, ಪ್ರೊಫೆಸರ್ ಇನ್ ಬಯೋಕೆಮಿಸ್ಟ್ರಿ ಆ್ಯಂಡ್ ಪ್ರಿನ್ಸಿಪಲ್ ಸೈಂಟಿಫಿಕ್ ಆಫೀಸರ್ ಆಫ್ ಸೆಂಟ್ರಲ್ ರಿಸರ್ಚ್ ಲ್ಯಾಬ್ ಕ್ಷೇಮ. ನಮ್ಮ ಲ್ಯಾಬ್ 2007ರಲ್ಲಿ AB ಶೆಟ್ಟಿ ಡೆಂಟಲ್ ಕಾಲೇಜಲ್ಲಿ MDS ಸ್ಟೂಡೆಂಟ್ಸಿಗೆ ಅವರ ಪ್ರಾಜೆಕ್ಟಿಗೆ ಸಹಾಯ ಮಾಡಲು ನಾವು ಸ್ಟಾರ್ಟ್ ಮಾಡಿದೆವು. ಆಮೇಲೆ ನಮ್ಮ ನಿಟ್ಟೆ ಯೂನಿವರ್ಸಿಟಿ 2009ಕ್ಕೆ ಯೂನಿವರ್ಸಿಟಿ ಆಗಲು ಅಪ್ಲಿಕೇಶನ್ ಹಾಕ್ತಾ ಇರುವಾಗ UGC NACಗೆ ಸೆಂಟ್ರಲ್ ರಿಸರ್ಚ್ ಲ್ಯಾಬ್ದು ಅಗತ್ಯ ಇತ್ತು. ಆಗ ನಾವು ಸಣ್ಣ ನಮ್ಮ ಅಲ್ಲಿರುವ ಎಲ್ಲ ಫೆಸಿಲಿಟಿಯನ್ನು ತೋರಿಸಿ BRNS ಪ್ರಾಜೆಕ್ಟ್ ಅಪ್ಲೈ ಮಾಡಿ ನಮಗೆ ಸಾಧಾರಣ 12 BRNS ಪ್ರಾಜೆಕ್ಟ್ ಬಂತು ಮತ್ತು 2 ICMR ಪ್ರಾಜೆಕ್ಟ್ ಬಂತು. ಆ ಟೈಮಿಗೆ ನಮಗೆ ಇನ್ನೊಂದು NIH ಪ್ರಾಜೆಕ್ಟ್ ಬಂತು.
ಆ ಸಂದರ್ಭದಲ್ಲಿ ಮ್ಯಾನೇಜ್ಮೆಂಟ್ ನಮಗೆ ಕ್ಷೇಮದಲ್ಲಿ ಸೆಂಟ್ರಲ್ ರಿಸರ್ಚ್ ಲ್ಯಾಬ್ ಮಾಡಲಿಕ್ಕೆ ಬೇಕಾದ ಇನ್ಫ್ರಾಸ್ಟ್ರಕ್ಚರ್ ಕೊಟ್ಟರು. ಅದನ್ನು ಉಪಯೋಗಿಸಿಕೊಂಡು ನಾವು ಕೋರ್ ಸಬ್ಜೆಕ್ಟ್ ಮೇಲೆ ಕಾನ್ಸಂಟ್ರೇಟ್ ಮಾಡಿದೆವು. ಅದರಲ್ಲಿ ಮೇಯ್ನಾಗಿ ನಮ್ಮದು ಕ್ಯಾರಿಯೋಟೈಪಿಂಗ್ ಲ್ಯಾಬ್, ಅದು ನಮಗೆ ರಿಸರ್ಚ್, ಡಯಾಗ್ನೋಸಿಸ್ ಮತ್ತು ಎಕಡೆಮಿಕ್ ಪರ್ಪಸ್ಸಿಗೆ ಯೂಸ್ ಮಾಡಿದೆವು. ನೆಕ್ಸ್ಟ್ ಮಾಲಿಕ್ಯುಲರ್ ಜೆನೆಟಿಕ್ ಲ್ಯಾಬ್. ಈ 2 ಲ್ಯಾಬ್ ಎಕ್ರಿಡೇಟೆಡ್ ವಿತ್ ದ ಸೆಂಟರ್ ಫಾರ್ ಹ್ಯೂಮನ್ ಜೆನೆಟಿಕ್ಸ್ ಬ್ಯಾಂಗ್ಳೂರ್. ಡಾಕ್ಟರ್ ಜಯರಾಮ್ ಶೆಟ್ಟಿ ಆ್ಯಂಡ್ ಡಾಕ್ಟರ್ ಸ್ವಾತಿ ಶೆಟ್ಟಿ ಈ ಲ್ಯಾಬನ್ನು ಸರಿಯಾಗಿ ನಡೆಸಲು ಸಹಾಯ ಮಾಡಿದರು. ಅವರ ಸಮೂಹದಲ್ಲಿ ಅವರ ನಾಲೆಜನ್ನು ಉಪಯೋಗಿಸಿಕೊಂಡು ಇದನ್ನು ಕರೆಕ್ಟಾಗಿ ಎಕ್ರಿಡೇಟ್ ಮಾಡಿ ನಾವು ಈಗ ಪ್ರೆಸೆಂಟ್ ಇದನ್ನು ಡಯಾಗ್ನೋಸ್ಟಿಕ್, ರಿಸರ್ಚ್ ಮತ್ತು ಅಕಾಡೆಮಿಕ್ ಪರ್ಪಸ್ಸಿಗೆ ಯೂಸ್ ಮಾಡ್ತಾ ಇದ್ದೇವೆ. ಮತ್ತು ನಮಗೆ NIH ಪ್ರಾಜೆಕ್ಟಿನ ಪರವಾಗಿ ನಮಗೆ ಲಿಪಿಡೋಮಿಕ್ಸ್ ಲ್ಯಾಬ್ ಸೆಟ್ ಮಾಡಲು ವೇಕ್ ಫಾರೆಸ್ಟ್ ಯೂನಿವರ್ಸಿಟಿ USA ಅವರು ಸಹಾಯ ಮಾಡಿದರು. ಅವರ ಸಹಾಯದಿಂದ ಅವರು ನಮಗೆ ಟ್ರೈನಿಂಗ್ ಕೊಟ್ಟರು. ನಮ್ಮನ್ನಲ್ಲಿ ಕರೆದು ವೇಕ್ ಫಾರೆಸ್ಟ್ ಯೂನಿವರ್ಸಿಟಿಯಲ್ಲಿ 2 ಮಂತ್ಸ್ ಟ್ರೈನಿಂಗ್ ಕೊಟ್ಟು ಹೇಗೆ ಫ್ಯಾಟಿ ಆ್ಯಸಿಡ್ಸನ್ನು ಎನಲೈಸ್ ಮಾಡ್ಬೋದು ಗ್ಯಾಸ್ ಕ್ರೋಮೆಟೋವನ್ನು ಇಟ್ಟುಕೊಂಡು, ಬೇರೆ ಬೇರೆ ಡಿಸೀಸಲ್ಲಿ ಫ್ಯಾಟಿ ಆ್ಯಸಿಡ್ನ ರೋಲ್ ಏನು, ಅದರಲ್ಲೂ ಪರವಾಗಿ ಒಮೆಗಾ 3 ಒಮೆಗಾ 6 ರೇಷಿಯೋ ಎಷ್ಟಿರಬೇಕು ಅಂತ ತಿಳಿಸಿಕೊಟ್ಟು ನಮ್ಮ ಲ್ಯಾಬನ್ನು ಎಕ್ರಿಡೇಟ್ ಮಾಡಿ ಅದನ್ನು ನಾವು ಈಗ ಪ್ರೆಸೆಂಟ್ ಹಾಗೆ ನಮ್ಮ ರಿಸರ್ಚ್ ಮಕ್ಕಳು ಯೂಸ್ ಮಾಡ್ತಾ ಇದ್ದಾರೆ. ಬೇರೆ ಬೇರೆ ಡಿಸೀಸಲ್ಲಿ ಪಾಲಿಸಿಸ್ಟಿಕ್ ಓವೇರಿಯನ್ ಸಿಂಡ್ರೋಮ್, ಡಯಾಬಿಟಿಕ್, ಕ್ಯಾನ್ಸರಲ್ಲಿ ಈಗ ಫ್ಯಾಟಿ ಆ್ಯಸಿಡ್ ಲೆವೆಲ್ಸ್ ಮತ್ತು ಇಂಟರ್ಲುಕಿನ್ ಲೆವೆಲ್ಸನ್ನು ಸ್ಟಡಿ ಮಾಡ್ತಾ ಇದ್ದಾರೆ. ಆ ನಂತರ ನಾವು ನೆಕ್ಸ್ಟ್ ಟಾಕ್ಸಿಕಾಲಜಿ ಲ್ಯಾಬು ಅಂದರೆ ಸೈಟೋಟಾಕ್ಸಿಸಿಟಿ ಆರ್ ಜಿನೋಟಾಕ್ಸಿಸಿಟಿ ಸ್ಟಡೀಸ್ ಮಾಡಲಿಕ್ಕೆ BRNS ಪ್ರಾಜೆಕ್ಟ್ಲಿ ರೇಡಿಯೋ ಪ್ರೊಟೆಕ್ಟಿವ್ ಫಂಕ್ಷನ್ಸ್ ಆಫ್ ವೇರಿಯಸ್ ಮೆಡಿಸಿನಲ್ ಪ್ಲ್ಯಾಂಟ್ಸ್ ಮಾಡ್ತಾ ಇದ್ದ ಕಾರಣ ಜಿನೋಟಾಕ್ಸಿಸಿಟಿ ಈಸ್ ದ ಮೇನ್ ಮೆಥಡ್ ಟು ಎನಲೈಸ್ ದ ಟಾಕ್ಸಿಕ್ ಇಫೆಕ್ಟ್. ಇದು ಮ್ಯಾಂಗ್ಳೂರ್ ಯೂನಿವರ್ಸಿಟಿಯ ಡಾಕ್ಟರ್ ಪ್ರಶಾಂತ್ ಫ್ರಮ್ ಝುವಾಲಜಿ ಆ್ಯಂಡ್ ಬಯೋಸೈನ್ಸ್ ಡಿಪಾರ್ಟ್ಮೆಂಟಿನವರ ಸಮೂಹದಲ್ಲಿ ಜಿನೋಟಾಕ್ಸಿಸಿಟಿ ಸ್ಟಡೀಸನ್ನು ಕೂಡ ಸ್ಟ್ಯಾಂಡರ್ಡೈಸ್ ಮಾಡಿ ಎಕ್ರಿಡೇಟ್ ಮಾಡಿಕೊಂಡೆವು. ಆಮೇಲೆ ನೆಕ್ಸ್ಟ್ ನಮ್ಮದು ಈಗ ಬಯೋಡೋಸಿಮೆಟ್ರಿ ಲ್ಯಾಬ್. ಇದು ಇದೇ ಮಾರ್ಚ್ 2008ಗೆ ನಾವು ಡಾಕ್ಟರ್ AK ಸಿಂಗ್ ಬಂದು ಇನಾಗ್ರೇಟ್ ಮಾಡಿದ್ದಾರೆ. ಇದರದ್ದು ಮೇನ್ ಮೋಟೋ ದ ಡೋಸ್, ರೇಡಿಯೇಷನ್ ಡೋಸ್ ಇಂಜುರೀಸ್ ಇನ್ ಟೆಕ್ನಿಕಲ್ ಲೆವೆಲ್ ಆರ್ ಇನ್ ಪೇಷಂಟ್ಸ್ ಆರ್ ಎನಿ ನ್ಯಾಚುರಲ್ ಡಿಸಾಸ್ಟರ್ ಮೇಲೆ ಸ್ಟಡಿ ಮಾಡ್ತಾ ಇದ್ದೇವೆ. ಪ್ರೆಸೆಂಟ್ ನಾವು DRDO ಮತ್ತು ಇನ್ಮಾಸ್ ಜೊತೆ ನಾವು ಎಕ್ರಿಡೇಷನ್ ಪ್ರೋಸೆಸ್ ಆಗ್ತಾ ಉಂಟು. ಇದು 2019 ಫೆಬ್ರವರಿಯಲ್ಲಿ ಎಕ್ರಿಡೇಷನ್ ಆದ ಮೇಲೆ ವಿ ಆರ್ ಗಿವಿಂಗ್ ದ ಸರ್ವಿಸ್ ಟು ಆಲ್ ದ ನೇಷನ್. ದಿಸ್ ಲ್ಯಾಬ್ ಈಸ್ the 4th lab in India and 1st lab in Karnataka. So we wanted to give lot of service to each and every part of the nation by using this accredited lab. The next ನಾವು ಈಗ VGST ಪ್ರಾಜೆಕ್ಟ್ ಬಂದಿದೆ, ನಮಗೆ 40 ಲಕ್ಷ. ಅದಕ್ಕೆ ಅವರು ನಮಗೆ ಒನ್ಸಿಗೆ ಇನ್ನೊಂದು ಲ್ಯಾಬ್ ಮಾಲಿಕ್ಯುಲರ್ ಜೆನೆಟಿಕ್ಸ್ ಲ್ಯಾಬು, ಆಮೇಲೆ ಸ್ಕ್ರೀನಿಂಗ್, ದಟ್ ಈಸ್ ಸ್ಕ್ರೀನಿಂಗ್ ದ ವೇರಿಯಸ್ ಮೆಡಿಸಿನಲ್ ಮಾಲಿಕ್ಯೂಲ್ಸ್ ಇನ್ ದ ಮೆಡಿಸಿನಲ್ ಪ್ಲ್ಯಾಂಟ್ಸಿಗೆ HPLC ಲ್ಯಾಬೊರೇಟ್ರಿ ಆಗಿದೆ. ಇದು ಕೂಡ UGC ಫಿಸ್ಟಿನವರ ಸಹಾಯದಿಂದ ಈ ಲ್ಯಾಬ್ ಕೂಡ ಇನಾಗ್ರೇಟ್ ಆಗಿದೆ. ಇದೇ ರೀತಿ ನಮ್ಮಲ್ಲಿ ಈಗ ಸಾಧಾರಣ ಈ ಸರ್ವಿಸನ್ನು ನಾವು PhD ಮಕ್ಕಳಿಗೂ ಕೊಡ್ತಾ ಇದ್ದೇವೆ, MD ಮಕ್ಕಳಿಗೆ, MDS ಮಕ್ಕಳಿಗೆ, ನರ್ಸಿಂಗ್ ಆರ್ ಫಾರ್ಮೆಸಿ ಸ್ಟೂಡೆಂಟ್ಸಿಗೆ ಸ್ಟಡಿಗೆ, MSc ನರ್ಸಿಂಗ್ನವರಿಗೆ, ಜೆನೆಟಿಕ್ ಸ್ಟಡೀಸಿಗೆ. ಆಮೇಲೆ ನಾವು ಇದನ್ನು ಈ ಸರ್ವಿಸನ್ನು ನಮ್ಮ ಸುತ್ತಮುತ್ತದಲ್ಲಿರುವ ಎಲ್ಲ ಕಾಲೇಜುಗಳಿಗೆ ಯಾವುದೇ ಪ್ರಾಜೆಕ್ಟ್ ಮಾಡಲಿಕ್ಕೆ ಬೇಕಾದ ಸಹಾಯವನ್ನು ಕೊಡ್ತಾ ಇದ್ದೇವೆ. ಇದೇ ರೀತಿ ನಮ್ಮ ಅಂಡರ್ ಗ್ರ್ಯಾಜುಯೇಟ್ ಸ್ಟೂಡೆಂಟ್ಸ್, ICMR ಸ್ಟೂಡೆಂಟ್ಶಿಪ್, ನಿಟ್ಟೆ ಯೂನಿವರ್ಸಿಟಿ ಪ್ರಾಜೆಕ್ಟ್ಸ್ ಅಥವಾ ಬೇರೆ ಯಾವುದೇ ಬೇಕಾದ ಟ್ರೈನಿಂಗ್ ಮಾಡಿಕೊಳ್ಳಲಿಕ್ಕೆ ಈ ಲ್ಯಾಬನ್ನು ಉಪಯೋಗಿಸ್ತಾ ಇದ್ದೇವೆ. ಇದು ಈ ಪ್ರತಿ ಲ್ಯಾಬಿನಲ್ಲಿ ಎರಡೆರಡು ರಿಸರ್ಚ್ ಸ್ಟೂಡೆಂಟ್ಸ್ ಆರ್ ರಿಸರ್ಚ್ ಅಸಿಸ್ಟೆಂಟ್ಸ್ ಆರ್ ಹೆಲ್ಪಿಂಗ್ ಫಾರ್ ಈಚ್ ಪ್ರಾಜೆಕ್ಟ್. ಅವರೆಲ್ಲ ಕರೆಕ್ಟಾಗಿ ಟ್ರೈನಿಂಗ್ ಮಾಡಿಕೊಂಡಿದ್ದಾರೆ. ಈಗಾಗಲೇ ನಾವು ಎಲ್ಲ ಲ್ಯಾಬಿನಲ್ಲಿ ವಿಸ್ತಾರವಾಗಿ ಯಾವ್ಯಾವ ವರ್ಕ್ ಆಗ್ತಾಯಿದೆ ಅಂತ ತೋರಿಸಿಕೊಟ್ಟಿದ್ದೇವೆ. ಅದರ ಪ್ರಕಾರ ನಾವು ಇಲ್ಲಿ ನಮ್ಮ ಲ್ಯಾಬನ್ನು ಪ್ರತಿ
ರಿಸರ್ಚ್ ಸ್ಟೂಡೆಂಟ್ಸಿಗೋ ಅಥವಾ ಯಾವುದೇ ಸ್ಟೂಡೆಂಟ್ಸ್ ಅಂಡರ್ ಗ್ರಾಜ್ಯುಯೇಟ್ ಪೋಸ್ಟ್ ಗ್ರಾಜ್ಯುಯೇಟ್ ಸ್ಟೂಡೆಂಟ್ಸಿಗೆ ಉಪಯೋಗಿಸಲು ಸಹಾಯ ಮಾಡ್ತಾ ಇದ್ದೇವೆ. ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ, ಕರಾವಳಿ ಕರ್ನಾಟಕದ ನಾಡಿಮಿಡಿತ.